ಹಿಂದೂ ಅನ್ನುವಂಥದ್ದು ಕೋಮು ದ್ವೇಷ ಹಬ್ಬಿಸುವುದೇ? ಇವತ್ತು ಮಾಡಿದ ನನ್ನ ಭಾಷಣದಲ್ಲಿ ಕೋಮು ದ್ವೇಷ ಹರಡಿಸಿದ್ದೇನೆಯೇ ಎಂದು ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ಕಲ್ಲಡ್ಕ ಪ್ರಭಾಕರ್ ಭಟ್ ಅವರು ಪ್ರಶ್ನಿಸಿದ್ದಾರೆ. ಮಂಗಳೂರು ವಿವಿಯ ಸ್ನಾತಕೋತ್ತರ ವಿದ್ಯಾರ್ಥಿ ಪರಿಷತ್ತು ಉದ್ಘಾಟನಾ ಸಮಾರಂಭಕ್ಕೆ ಕಲ್ಲಡ್ಕ ಪ್ರಭಾಕರ್ ಭಟ್ ಅತಿಥಿಯಾಗಿ ಆಗಮಿಸುವುದನ್ನು ವಿರೋಧಿಸಿ ಕ್ಯಾಂಪಸ್ ಫ್ರಂಟ್ ಇಂದು ವಿವಿಯ ಮುಖ್ಯದ್ವಾರದ ಬಳಿ ಪ್ರತಿಭಟನೆಯನ್ನ ನಡೆಸಿತ್ತು. ಈ ವಿಚಾರವಾಗಿ ಡಾಕ್ಟರ್ ಭಟ್ ಪ್ರತಿಕ್ರಿಯೆಯನ್ನ ನೀಡಿ ಸ್ಪಷ್ಟನೆ ಕೂಡ ನೀಡಿದ್ದಾರೆ. ಅಮೆರಿಕದಲ್ಲಿರುವವನು ಅಮೆರಿಕನ್, ಜಪಾನ್ನಲ್ಲಿರುವವನು ಜಪಾನಿಯನ್, ಭಾರತದಲ್ಲಿರುವವನು ಭಾರತೀಯರು, ಹಾಗೆಯೇ ಹಿಂದೂಸ್ತಾನದಲ್ಲಿರುವವರು ಹಿಂದೂಗಳು. ಇಲ್ಲಿ ಕೋಮು ಎಂಬ ಪ್ರಶ್ನೆಯೇ ಇಲ್ಲ. ಇಲ್ಲಿ ಹಿಂದೂಗಳ ಜೊತೆಯಲ್ಲಿ ಬದುಕುವಂತಹ ಕೆಲಸ ಆಗಬೇಕು. ನಮ್ಮ ದೇಶದ ನಾಯಕರನ್ನ ಇವತ್ತಿನ ಶಿಕ್ಷಣ ವ್ಯವಸ್ಥೆ ಝೀರೋ ಮಾಡಿದೆ. ಅವರೆಲ್ಲರನ್ನ ಮತ್ತೆ ಹೀರೋ ಮಾಡುವ ಕೆಲಸವನ್ನ ನಾವು ಮಾಡುತ್ತೇವೆ. ಎಲ್ಲರಿಗೂ ಅನ್ಯಾಯ ಮಾಡಿದ ಟಿಪ್ಪು ಸುಲ್ತಾನ್ ಪಾಠವನ್ನು ನಾವು ಕೇಳಬೇಕಾ ಎಂದು ಪ್ರಶ್ನಿಸಿದ್ದಾರೆ. ಒಂದು ಕಸುಬ ಅಂಥದ್ದೇನಾದ್ರು ಇದ್ದರೆ ಮಾಡ್ಕೊಂಡು ಹೋಗಲಿ ಅಂತ ಏನು ತೊಂದರೆ ಇಲ್ಲ. ಯಾರು ಬೇಕಾದ್ರೂ ಮಾಡ್ಬೋದು. ಯಾರು ದೇಶಕ್ಕೋಸ್ಕರ ಕೆಲಸ ಮಾಡಬೇಕು ಅಂತಿದ್ದಾರೆ ಅವರು ಕೆಲಸ ಮಾಡ್ತಾ ಮುಂದುವರಿಸಿ ಹೋಗ್ತಾರೆ. ವಿರೋಧಿಸುವವರು ವಿರೋಧ ಮಾಡ್ತಾರೆ. ನಾನು ಅವ್ರ ಹತ್ರ ಕೇಳ್ತಾ ಇರೋದು, ದೇಶಕ್ಕೋಸ್ಕರ ಈ ದೇಶದಲ್ಲಿ ನೀವು ಬದುಕಿದ್ದರೆ, ಬದುಕಬೇಕು ಅಂತ ಇದ್ದರೆ, ಒಳ್ಳೆ ಸಾಮರಸ್ಯದ ಜೀವನ ನಡೆಸಬೇಕು ಅಂತಿದ್ದರೆ ಆ ಕಾರ್ಯ ದೇಶಕ್ಕೋಸ್ಕರ ಬದುಕಿ. ಇಲ್ಲ ಅಂತಾದರೆ ಎಲ್ಲಿ ಬದುಕಬೇಕು ಅಲ್ಲಿಗೆ ಹೋಗಿ, ನಮಗೇನು ಸಮಸ್ಯೆ ಏನಿಲ್ಲ. ನಮಗೆ ಕೋಮುದ್ವೇಷ ಹರಡಲಿಕ್ಕೆ ಬಂದಿದೆ. ಈಗ ಭಾಷಣದಲ್ಲಿ ನಾನು ಕೋಮುದ್ವೇಷ ಹರಡಿಸಿದ್ದೇನಾ? ಕೋಮುದ್ವೇಷ ಅಂದರೆ ಏನು? ಯಾವುದು ಕೋಮು? ಯಾವುದು ಹಿಂದೂ ಅಂತ ಹೇಳುವಂಥದ್ದು ಕೋಮು? ಹಿಂದೂ ಅಂತ ಹೇಳೋದು ಈ ದೇಶದ ಹೆಸರು. ಅದು ಅಮೇರಿಕದಲ್ಲಿರೋ ಅಮೇರಿಕನ್, ಜಪಾನ್ನಲ್ಲಿರೋ ಜಪಾನಿಗಳು, ಭಾರತದಲ್ಲಿರೋ ಭಾರತೀಯರು, ಹಿಂದೂಸ್ತಾನದಲ್ಲಿರೋ ಹಿಂದೂಗಳು. ಕೋಮು ಎಲ್ಲಿದೆ? ಅಲ್ಲಿ ಕೋಮು ಭಾವನೆ ಪ್ರಶ್ನೆನೇ ಇಲ್ಲ. ಇಲ್ಲಿ ಇರುವಂಥವ್ರು ಎಲ್ಲರೂ ನಾವು ಹಿಂದೂಗಳು. ಇಂಗ್ಲೀಷರು ಬಂದು ಅದನ್ನು ವ್ಯತ್ಯಾಸ ಮಾಡಿದರಷ್ಟೇ. ಅದನ್ನು ಅರ್ಥ ಮಾಡಿಕೊಳ್ಬೇಕು. ಇಲ್ಲಿ ಹಿಂದೂಗಳ ಜೊತೆಯಲ್ಲಿ ಎಲ್ಲರೂ ಬದುಕುವಂಥ ಪ್ರಯತ್ನ ಮಾಡಬೇಕು. ಅದು ಯಾರು ಬೇಕಾರಾಗಲಿ, ಹೊರಗಿಂದ ಬಂದವರಿರಲಿ, ಒಳಗಿಂದವರಿದ್ದರೆ ಎಲ್ಲರೂ ಕೂಡ ಒಟ್ಟಿಗೆ ಬದುಕುವಂಥ ಪ್ರಯತ್ನ ಮಾಡಬೇಕು. ಅದಕ್ಕೆ ನಾನು ಹೇಳಿದ್ದು ಸೆಕ್ಯುಲರ್ ಅಂತ ಹೇಳುವಂಥ ಮೋಸ್ಟ್ ಸೆಕ್ಯುಲರ್ ನಾವೇ, ಹಿಂದೂಗಳೇ ಮೋಸ್ಟ್ ಸೆಕ್ಯುಲರ್ ಜಗತ್ತಿನಲ್ಲಿ. ಅದಕ್ಕೆ ಕೋಮು ಭಾವನೆಯ ಪ್ರಶ್ನೆ ಇಲ್ಲ. ನಾವು ಮಾತಾಡ್ತಾ ಇರುವಂಥ ಸತ್ಯ ಮಾತಾಡ್ತೇವೆ. ಇದನ್ನು ತಪ್ಪು ಅಂತ ಯಾರು ಹೇಳಿದರೆ ಧೈರ್ಯ ಇದ್ದು ಎದುರು ಬಂದು ತಪ್ಪು ಅಂತ ಹೇಳಿ ಅವರು, ನಾನು ಅದಕ್ಕೆ ಉತ್ತರ ಕೊಡ್ತೇನೆ. ಡಾಕ್ಟರ್, ಈಗ ಟಿಪ್ಪು ಸುಲ್ತಾನ್ ಅವರ ಒಂದು ಚರಿತ್ರೆಯನ್ನು ಮತ್ತು ಪುಸ್ತಕದಲ್ಲಿ ಇದನ್ನು ತೆಗೆದು ಹಾಕಲಿಕ್ಕೆ ಸರ್ಕಾರ ಮುಂದಾಗ್ತದೆ. ಕೆಲವರು ವಿರೋಧ ವ್ಯಕ್ತಪಡಿಸ್ತಾರೆ. ನಿಮ್ಮ ಅಭಿಪ್ರಾಯ? ಅಲ್ಲ, ಹಾಗೇ ಇದ್ದಾರೆ. ಆವತ್ತಿಂದ ಇವತ್ತಿನವರೆಗೆ ಅದನ್ನೇ ಮಾಡ್ತಾ ಬಂದಿರೋದು. ದೇಶ ವಿರೋಧಿಗಳು ಯಾರಿದ್ದಾರೆ, ದೇಶಕ್ಕೆ ಅನ್ಯಾಯ ಮಾಡಿದ್ದಾರೆ ಯಾರಿದ್ದಾರೆ, ಅವರ ಚಿತ್ರವನ್ನು ನಾನು ಅದಕ್ಕೆ ಹೇಳಿದೆ, ಅಕ್ಬರ್ ದಿ ಗ್ರೇಟ್ ಅಂತ ಹೇಳುವಂಥದ್ದು, ಅಥವಾ ಔರಂಗಜೇಬ ಅವನೊಬ್ಬ ಹುಲಿ ಅಂತ ಹೇಳ್ತಾ ಇರುವಂಥದ್ದು, ಇಂಥದ್ದೇ ಕೆಟ್ಟ ಪಾಠಗಳನ್ನೇ ನಮಗೆ ಹೇಳಿದ್ದಾರೆ. ವಿಕ್ಟೋರಿಯಾ ರಾಣಿದ್ದು, ಜಾರ್ಜ್ ಅವರದ್ದು, ಅವರದ್ದೇ ಕೆಟ್ಟ. ನಮ್ಮ ದೇಶದ ಹೀರೋಗಳು ಅಂತ ಯಾರ್ಯಾರಿದ್ದಾರೆ ಅವರನ್ನು ಇವತ್ತಿನ ಶಿಕ್ಷಣ, ಇವತ್ತಿನವರೆಗೆ ಬಂದಂಥ ಶಿಕ್ಷಣ ವ್ಯವಸ್ಥೆ ಅವರನ್ನು ಝೀರೋ ಮಾಡಿದೆ. ಅವರನ್ನು ಮತ್ತೆ ಹೀರೋ ಮಾಡುವಂಥ ಕೆಲಸ ನಮ್ಮದು. ಅದಕ್ಕೋಸ್ಕರ ಆ ರೀತಿ ಸರ್ಕಾರ ಯೋಚನೆ ಮಾಡ್ತಾ ಇರೋದಕ್ಕೆ ಅಭಿನಂದನೆ ಸರ್ಕಾರಕ್ಕೆ. ಟಿಪ್ಪು ಸುಲ್ತಾನ್ ಪಾಠ ತೆಗೆದು ಹಾಕಲಿಕ್ಕೆ ನಿಮ್ಮದು ನೂರಕ್ಕೆ ನೂರು ಅವನ ಪಾಠ ನಾವು ಯಾಕೆ ಹೇಳ್ಕೊಡ್ಬೇಕ್ರಿ? ಇಡೀ ಹಿಂದೂ ಸಮಾಜಕ್ಕೆ ಅನ್ಯಾಯ ಮಾಡಿದವನು ಸಾವಿರ ಜನ, ಬರೀ ಹಿಂದೂ ಸಮಾಜ, ಕ್ರಿಶ್ಚಿಯನ್ರು, ಮಂಗಳೂರಿನ ಕ್ರಿಶ್ಚಿಯನ್ರಿಗೆ ಅನ್ಯಾಯ ಮಾಡಿದ್ದಾನೆ. ಇವರಿಗೆ ದಮ್ಮಿಲ್ಲ ಅಷ್ಟೇ. ಇಲ್ಲಿರುವಂಥ ರಾಜಕೀಯ ನಾಯಕರಿಗೆ ದಮ್ಮಿಲ್ಲ ಹೇಳಲಿಕ್ಕೆ. ಇಲ್ಲಿಂದ ಅವನು ಮೈಸೂರಿನವರೆಗೆ ಅವರನ್ನು ಹೇಳ್ಕೊಂಡು ಹೋದಲ್ಲ, ದಾರಿಯಲ್ಲಿ ಅನೇಕ ಜನ ಕ್ರಿಶ್ಚಿಯನ್ರು ಸತ್ತಿದ್ದಾರೆ. ಇವರೆಲ್ಲಿದ್ದಾರೆ? ಇವರು ಅವನಿಗೆ ಎಲ್ಲರಿಗೂ ಅನ್ಯಾಯ ಮಾಡಿದ. ಅವನನ್ನು ಬಿಟ್ಟು ಇನ್ಯಾರೂ ಬದುಕಬಾರದು ಅಂತ ಹೇಳುವಂಥ ಯೋಚನೆ ಮಾಡಿದಂಥ ಟಿಪ್ಪು ಸುಲ್ತಾನ ಪಾಠವನ್ನು ನಾವು ಕೇಳಬೇಕಾ? ಜಗತ್ತಿಗೋಸ್ಕರ, ಜನಗಳಿಗೋಸ್ಕರ ಯಾರ್ಯಾರು ಬದುಕಿದ್ದಾರೆ ಅಂಥವ್ರನ್ನ ನೆನಪು ಮಾಡಲಿ. ಟಿಪ್ಪು ಸುಲ್ತಾನ್ ನನ್ನಲ್ಲ.